ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಐ ಸ್ಟ್ರೈನ್ ಬಗ್ಗೆ, ಅಂದರೆ ಕಣ್ಣಿಗೆ ನಾವು ಮೊಬೈಲ್ ಗ್ಯಾಜೆಟ್ ಅಥವಾ ಅತಿಯಾಗಿ ಕಂಪ್ಯೂಟರ್ ಬಳಕೆಯಿಂದ ಆಗುವಂಥ ಒಂದು ಒತ್ತಡದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸ್ವಾತಿ ಸುವರ್ಣ ಅವರಿದ್ದಾರೆ. ನಾನು ಡಾಕ್ಟರ್ ಸ್ವಾತಿ ಸುವರ್ಣ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಇದು ಆರೋಗ್ಯ ಮಂಥನ ಕರ್ನಾಟಕ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಪ್ರಾಯೋಜಿಸುವಂಥ ಒಂದು ಕಾರ್ಯಕ್ರಮ. ಈ ದಿವಸ ಈ ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ವಾತಿ ಸುವರ್ಣ ಅವರು ಈ ಒಂದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಶಲಾಕ್ಯ ತಂತ್ರ ವಿಭಾಗ, ಅಂದರೆ ಕಣ್ಣು ಮತ್ತು ENT, ನಾವು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಹೇಳುವಾಗ ENT, ಬಟ್ ಇದರಲ್ಲಿ ಕಣ್ಣು ಕೂಡ ಸೇರಿಕೊಳ್ಳುತ್ತೆ. ಎಸ್, ಕಣ್ಣು ಮತ್ತು ENT ವಿಭಾಗದ ವೈದ್ಯರಾಗಿದೆ ಅವರು. ಅಂದರೆ ಅವರ ಆಯುರ್ವೇದಿಕ್ ಟರ್ಮಿನಲ್ಲಿ ಹೇಳೋದಿದ್ರೆ ಅದು ಶಲಾಕ್ಯ ತಂತ್ರ ವಿಭಾಗ. ಎಸ್, ಇವತ್ತು ನಾವು ಸಾಮಾನ್ಯವಾಗಿ ನೋಡ್ತಾ ಇರುವಂಥ ಒಂದು ಅಥವಾ ಅನುಭವಿಸ್ತಾ ಇರುವಂಥ ಸಮಸ್ಯೆ ಏನದು ಕಣ್ಣಿದ್ದು. ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ ಡಾಕ್ಟ್ರೆ ಬೇರೆ ಬೇರೆ ಕಾರಣಕ್ಕೆ ಕಣ್ಣಿಂದ ಸಮಸ್ಯೆ ಬರ್ತಾ ಇತ್ತು. ಬಟ್ ಇವಾಗ ನಮ್ಮ ಮಕ್ಕಳಿಂದ ಆದಿಯಾಗಿ ಎಲ್ಲರೂ, ಅಬಾಲವೃದ್ಧರಾಗಿ ಎಲ್ಲರೂ ಕೂಡ ಈ ಒಂದು ಮೊಬೈಲನ್ನು ಅತಿಯಾಗಿ ಬಳಸುವಂಥದ್ದು, ಜೊತೆಗೆ ಕಂಪ್ಯೂಟರ್ ಮುಂದೆ ಅಥವಾ ಲ್ಯಾಪ್ಟಾಪ್ ಮುಂದೆ ಅತಿಯಾಗಿ ಮಿತಿಗಿಂತ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಈ ಕಾರಣದಿಂದಾಗಿ ಕಣ್ಣಿಗೆ ಬರುವಂಥ ಸಮಸ್ಯೆಗಳು ಏನಿದೆ ಇದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಸೊ ಅದನ್ನು ನಾವು ಇವತ್ತಿನ ಟರ್ಮ್ನಲ್ಲಿ ಹೇಳೋದಿದ್ರೆ ಡಿಜಿಟಲ್ ಐ ಸ್ಟ್ರೈನ್ ಬಗ್ಗೆ ನಾವು ಮಾತಾಡ್ತೇವೆ. ನಿಮಗೆ ಅನೇಕ ಅನುಮಾನಗಳು, ಡೌಟ್ಸ್ಗಳೆಲ್ಲ ಇರ್ಬೋದು. ನೀವು ಇಡೀ ಒಂದು ಅರ್ಧ ತಾಸಿನ ಕಾರ್ಯಕ್ರಮವನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೆ ತುಂಬ ಪ್ರಯೋಜನ ಇದೆ. ಒಂದು ಆಯುರ್ವೇದಿಕ್ ಚಿಕಿತ್ಸೆಯ ಮೂಲಕ ಈ ಒಂದು ಕಣ್ಣಿನ ಸಮಸ್ಯೆಗೆ, ಅಂದರೆ ಈ ಒಂದು ಗ್ಯಾಜೆಟ್ ನ ಕಾರಣದಿಂದಾಗಿ ಉಂಟಾಗಿರುವ ಕಣ್ಣಿನ ಒತ್ತಡ ಏನಿದೆ ಅಥವಾ ಕಣ್ಣಿಗೆ ಬಂದಿರುವಂಥ ಬೇರೆ ಬೇರೆ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಾವೆ, ಇದಕ್ಕೆ ಯಾವ ರೀತಿಯ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮ ನೀವು ಪೂರ್ತಿಯಾಗಿ ವೀಕ್ಷಿಸಿದರೆ ಇಲ್ಲಿ ಡಾಕ್ಟರ್ ಸ್ವಾತಿ ಸುವರ್ಣ ಅವರು ನಿಮಗೆ ಸಂಪೂರ್ಣವಾದ ವಿವರವನ್ನು ಕೊಡಲಿಕ್ಕಿದ್ದಾರೆ. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಸ್ವಾತಿ ಸುವರ್ಣ ಅವರು. ಮೇಡಮ್, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಈ ಒಂದು ಗ್ಯಾಜೆಟನ್ನು ಅತಿಯಾಗಿ ಬಳಕೆ ಮಾಡುವಂಥದ್ದು, ಮತ್ತು ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಇವತ್ತಿನ ಕಾಲಮಾನವೇ ಹಾಗೆ ಉಂಟು. ಎಲ್ಲರ ಒತ್ತಡ ಕೂಡ ಇರ್ಬೋದು. ಮತ್ತು ನಾವು ಸಾಕಷ್ಟು ಬಾರಿ ಶಾಲೆಗೆ ಮೊಬೈಲ್ ತರಬಾರ್ದು ಅಂತ ಹೇಳ್ತಾ ಇದ್ದೆವು. ಈಗ ಶಾಲೆಯವರೇ ಆನ್ಲೈನ್ ಪಾಠ ಮಾಡುವಂಥ ವ್ಯವಸ್ಥೆ ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ಕಣ್ಣಿಗೆ ಇನ್ ಜನರಲ್ ಆಗಿ ಸಾಮಾನ್ಯವಾಗಿ ಯಾವ ರೀತಿಯ ಒತ್ತಡಗಳು ಬೀಳುತ್ತೆ ಅಂತ, ನಾವು ಅತಿಯಾಗಿ ಈ ರೀತಿಯ ಗ್ಯಾಜೆಟ್ ಮೊಬೈಲನ್ನು ಬಳಸಿದರೆ ಅಥವಾ ಬಳಸಿದರೆ ಏನೂ ಆಗದೇ ಇರ್ತದಾ? ಅದು ಕೂಡ ಒಂದು ಪ್ರಶ್ನೆ ಇದೆ. ಹೌದು, ಖಂಡಿತವಾಗಿ. ಸದ್ಯದ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಐ ಸ್ಟ್ರೈನ್ ಅನ್ನೋದೊಂದು ಚರ್ಚೆಗೆ ಗ್ರಾಸವಾದ ವಿಷಯ ಅಂತಾನೆ ಹೇಳ್ಬೋದು. ಈ ಆಯುರ್ವೇದ ಶಾಸ್ತ್ರದಲ್ಲಿ ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಹೇಳಿದ್ದಾರೆ. ಅಂದ್ರೆ ಬೇರೆಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ ಹೋಲಿಸಿದ್ರೆ ಕಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಅಂತ. ಸೊ ಆದ್ರೆ ಇಂದಿನ ಕಾಲಘಟ್ಟದಲ್ಲಿ ಈ ವಿಜ್ಞಾನ ತಂತ್ರಜ್ಞಾನ ಬೆಳೀತಾ ಹೋಯ್ತು, ಎಲ್ಲ ಸೌಕರ್ಯಗಳು ಬಂತು. ಈಗ ಮನೆಯಲ್ಲೇ ಕೂತು ನಾವು ಬೆರಳ ತುದಿಯಲ್ಲಿ ಎಲ್ಲಾ ಕೆಲಸವನ್ನು ಮಾಡಬಹುದು. ಹೌದು, ಮಾಡ್ತಾ ಇದ್ದೇವೆ. ಈ COVID-19 ಪ್ಯಾಂಡಮಿಕ್ ಯಾವಾಗ ಬಂತು ಆವಾಗಿಂದಂತೂ ಆಲ್ಮೋಸ್ಟ್ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು. ಸೊ ಆಫೀಸ್ ವರ್ಕ್ ಇಂದ ಹಿಡಿದು ಮನೋರಂಜನೆವರೆಗೂ ಎಲ್ಲಾನು ಆಲ್ಮೋಸ್ಟ್ ಡಿಜಿಟಲ್ ಆಗಿದೆ. ಈ ಆನ್ಲೈನ್ ಶಾಪಿಂಗ್ ಇರ್ಬೋದು, ನ್ಯೂಸ್ ಕೂಡ ಆನ್ಲೈನ್ ಅಲ್ಲೇ ಓದ್ತೇವೆ, ನೆಟ್ಫ್ಲಿಕ್ಸ್ ಇರ್ಬೋದು, ಮೀಟಿಂಗ್ ಕೂಡ ಎಲ್ಲ ಆನ್ಲೈನ್ ಅಲ್ಲಿ, ಪರ್ಚೇಸ್ ಕೂಡ ಆನ್ಲೈನ್ ಅಲ್ಲಿ. ಜನರು ಆ ಡಿಜಿಟಲ್ ಲೈಫಿಗೆ ಎಷ್ಟು ಒಗ್ಗಿ ಹೋಗಿದ್ದಾರೆ ಅಂತಂದ್ರೆ ಅದರ ಪರಿಣಾಮ ಯಾರು ಯೋಚಿಸ್ತಾನೆ ಇಲ್ಲ. ಸೊ ಅದು ಏನು ಪರಿಣಾಮ ಮುಂದಕ್ಕೆ ಬೀರುತ್ತೆ ಅನ್ನೋ ಬಗ್ಗೆ ಯಾರು ಆಲೋಚನೆ ಮಾಡ್ತಾ ಇಲ್ಲ. ಸೊ ಸ್ವಾಭಾವಿಕ ಅದು, ಯಾಕಂತ ನಾವೆಲ್ಲರೂ ಅದರೊಳಗೆ ಎಂಗೇಜ್ ಆಗಿ ಹೋಗಿದ್ದೇವೆ. ಹೌದೌದು, ಖಂಡಿತ. ಮೊದ್ಲೆಲ್ಲ ಏನಂದ್ರೆ ಈ ಯಾರು ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಅನ್ನ ಜಾಸ್ತಿ ಬಳಕೆ ಮಾಡ್ತಿದ್ರು, ಅತ್ಯಧಿಕ ಬಳಕೆಯಿಂದ ಈ ಡಿಜಿಟಲ್ ಐ ಸ್ಟ್ರೈನ್ ಅಂತ ತೊಂದರೆ ಕಾಣಿಸ್ಕೊಳ್ತಾ ಇತ್ತು. ಅಂದ್ರೆ ಮುಖ್ಯವಾಗಿ ಸಾಫ್ಟ್ವೇರ್ ಪೀಪಲ್ ಅಲ್ಲಿ ಅವರು ಕಂಪ್ಯೂಟರ್ ಬಳಕೆ ಅಧಿಕ ಮಾಡ್ತಾರೆ. ಸೊ ಅವರಲ್ಲಿ ಜಾಸ್ತಿ ಈ ತೊಂದರೆ ಕಾಣಿಸ್ಕೊಳ್ತಿತ್ತು. ಯಾವಾಗ ಈ COVID-19 ಬಂತು ಆವಾಗ ಅಂದ್ರೆ ನೀವು ಇಲ್ಲಿ ಹೇಳುವಂಥದ್ದು, ಈ ಮೊದಲು ಕೂಡ ಕಂಪ್ಯೂಟರ್ಗೆ ತುಂಬ ಅಡಿಕ್ಟ್ ಆಗಿದ್ದವರು ಅಥವಾ ಕಂಪ್ಯೂಟರ್ನೇ ತಮ್ಮ ವೃತ್ತಿಯ ಸಂದರ್ಭದಲ್ಲಿ ಅತಿಯಾಗಿ ಬಳಕೆ ಮಾಡ್ತಾ ಇದ್ದವರಿಗೆ ಕೂಡ ಕಣ್ಣಿನ ಸಮಸ್ಯೆ ಕಾಣಿಸಿಕೊಳ್ತಾ ಇತ್ತು. ಆದ್ರೆ ಅದರ ಪ್ರಮಾಣ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಒಂದ್ಸಾರಿ ಸುಮಾರು 50% ಜಾಸ್ತಿ ಆಗಿದೆ. ಸೊ ಅದು ಈಗ ಯೋಚನೆ ಮಾಡಬೇಕಾದ ವಿಷಯ ಅಂತ. ಮೊದಲಿಗಿಂತಲೂ ಜಾಸ್ತಿ ಆಗಿದೆ ಅಂತ. ಮೊದಲಿಗಿಂತಲೂ ಜಾಸ್ತಿ ಆಗಲಿಕ್ಕೆ ಬಹುಶಃ ಇವತ್ತಿನ ಮೊಬೈಲ್ನ ಅತಿಯಾದ ಬಳಕೆ ಕಾರಣ ಇರಬಹುದಾ? ಖಂಡಿತ ಹೌದು. ಈಗ ಸಣ್ಣ ಮಕ್ಕಳಿಂದ ವಯೋವೃದ್ಧರ ತನಕ ಎಲ್ಲರಿಗೂ ಈ ಸಮಸ್ಯೆ ಕಾಣಿಸ್ಕೊಳ್ತಿದೆ. ಸೊ ಅದರ ಬಗ್ಗೆ ನಾವು ಸ್ವಲ್ಪ ಅರಿವು ಮೂಡಿಸಿಕೊಂಡು ರಕ್ಷಣಾ ಉಪಾಯ ಪಾಲಿಸುವುದು ಬೇಗ ಒಳ್ಳೇದು ಅಂತ ಅಷ್ಟೇ. ಈಗ ಸಾಮಾನ್ಯವಾಗಿ
ಕಣ್ಣಿಗೆ ಏನಾದರೂ ಒಂದು ಸಮಸ್ಯೆ ಬಂದಿದೆ, ಕೆಲವೊಮ್ಮೆ ನಮಗೆ ಕಾಣಿಸ್ಕೊಳ್ಬೋದು, ಗೋಚರಿಸ್ಬೋದು. ಬಟ್ ಕಣ್ಣಿಗೆ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಮಗೆ ಯಾವ ರೀತಿಯ ಲಕ್ಷಣಗಳು ನಮಗೆ ಕಾಣ್ಬೋದು, ಅಥವಾ ನಮಗೆ ಅದು ಏನು ಸೆಲ್ಫ್ ಆಗಿ ನಮಗೆ ಅಯ್ಯೋ ಏನೋ ಒಂಥರ ಸ್ಟ್ರೈನ್ ಆಗ್ತಾ ಉಂಟು, ಇಟ್ ಮೀನ್ಸ್ ನಾವು ಬಹುಶಃ ಏನೋ ಒಂದು ಗ್ರಹಿಸ್ಕೊಳ್ಳಿಕ್ಕೆ ಬಹುಶಃ ಏನೋ ಇದು ಕಣ್ಣಿಗೆ ತೊಂದರೆ ಆಗ್ತಾ ಉಂಟು ಅದನ್ನು ಯಾವ್ಯಾವ ಲಕ್ಷಣಗಳು ನಮಗೆ ತೋರಿಸಿಕೊಡ್ತದೆ ಅಂತ. ಮೊದಲಾಗಿ ಲಕ್ಷಣ ಹೇಳೋದಕ್ಕಿಂತ ಮೊದಲು ಇದು ಹೇಗೆ ಅಂದ್ರೆ ಯಾಕೆ ಈ ಮೊಬೈಲ್ ಯೂಸರ್ಸ್ ಅಲ್ಲಿ ಈ ತರ ಲಕ್ಷಣ ಕಾಣಿಸಿಕೊಳ್ತದೆ ಅಂತ ಅದನ್ನು ನೋಡಿ. ಅಂದ್ರೆ ಈಗ ನಮ್ಮ ಕಣ್ಣಿನ ರಚನೆ ಹೇಗಿದೆ ಅಂತ ಹೇಳಿದ್ರೆ ಅದೊಂದು ಈ ಅದ್ಭುತವಾದ ಸೃಷ್ಟಿ ಅಂತಾನೆ ಹೇಳ್ಬೋದು. ಅಂದ್ರೆ ಸೂಕ್ಷ್ಮ ಅಂಗ ಅದಕ್ಕೆ ಅಷ್ಟೊಂದು ಕೆಲಸಗಳು ಕೂಡ ಇದೆ. ಕಣ್ಣಿಗೆ ಮತ್ತೊಂದು ಪರ್ಯಾಯ ಇಲ್ಲ. ಹೌದು, ಖಂಡಿತವಾಗಿ ಹೌದು. ಅದೊಂದು ಬೆಸ್ಟ್ ಕ್ಯಾಮ್ರಾ ಅಂತವೇ ಹೇಳ್ಬೋದು ನಾವು. ಈಗ ಕ್ಯಾಮ್ರಾದಲ್ಲಿ ಹೇಗೆ ಲೆನ್ಸ್ ಇದೆ ಅದೇ ತರ ನಮ್ಮ ಕಣ್ಣಲ್ಲಿ ಕೂಡ ಲೆನ್ಸ್ ಇರ್ತದೆ. ಆ ಫೋಕಸಿಂಗ್ ಮೆಕ್ಯಾನಿಸಮ್ ಹೇಗೆ ಅಂತಂದ್ರೆ ನಮ್ಮ ಕಣ್ಣುಗಳ ರಚನೆ ಈ ದೂರದ ಬೆಟ್ಟ ಇರ್ಬೋದು, ನೀಲಿ ಆಕಾಶ ಅಂತದೆಲ್ಲ ನೋಡಲು ಸುಂದರವಾದ ದೃಶ್ಯ ಸೆರೆ ಹಿಡಿಯಲು ಹುಟ್ಟುಕೊಂಡಿರುವ ಅಂಗ. ಆದ್ರೆ ನಾವೇನ್ ಮಾಡ್ತಿದ್ದೇವೆ, ಅವನ್ನೆಲ್ಲ ಮೊಬೈಲ್ ಅಲ್ಲೇ ನೋಡಿ ಖುಷಿ ಪಡ್ತಿದ್ದೇವೆ. ಈಗಿನ ಕಾಲದ ಅದು ಪರಿಸ್ಥಿತಿ ಅನುಗುಣವಾಗಿ ಇರ್ಬೋದು, ಅದೊಂದು ವಿಪರ್ಯಾಸ ಆಗಿದೆ. ಬಟ್ ಆ ಫೋಕಸಿಂಗ್ ಮೆಕ್ಯಾನಿಸಮ್ ಏನಂದ್ರೆ ಯಾವಾಗ ನೀವು ದೂರದ ದೃಶ್ಯಗಳನ್ನು ನೋಡ್ತೀರಿ ಆಗ ಕಣ್ಣುಗಳ ಮಸಲ್ಸ್ ಏನಿರ್ತೇವೆ, ಮಾಂಸಖಂಡಗಳು, ಅದು ತುಂಬಾ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಇರ್ತದೆ. ಯಾವಾಗ ನೀವು ಹತ್ತಿರದ ವಸ್ತುಗಳು, ಮೊಬೈಲ್ ಕಂಪ್ಯೂಟರ್ ಅನ್ನು ಕಂಟಿನ್ಯೂಸ್ ಆಗಿ ನೋಡ್ತೀರಿ ಆಗ ಅದು ಕಾಂಟ್ಯಾಕ್ಟ್ ಅಂದ್ರೆ ಸಂಕೋಚಗೊಳ್ತದೆ. ಸೊ ಆಗ ಕಣ್ಣಿನ ಮೇಲೆ ಜಾಸ್ತಿ ಒತ್ತಡ ಬಿದ್ದು, ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಸ್ವಲ್ಪ ಮೊಬೈಲ್ ಅನ್ನು ಸ್ವಲ್ಪ ದೂರ ಇಟ್ಟು ನೋಡು ಮಗ ಅಂತ. ಹೌದೌದು, ಖಂಡಿತ. ಅದೇ ನೀವು ಇಲ್ಲಿ ಹೇಳಿದಂತ ಒಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ನಾವು ದೂರದ ದೃಶ್ಯಗಳನ್ನು ನೋಡುವಾಗ ಕಣ್ಣಿಗೆ ಕೂಡ ಅದೊಂದು ಆಹ್ಲಾದಕರವಾದಂಥ ಒಂದು ಹಿತವಾದಂಥ ಒಂದು ಅನುಭವ ಆಗುತ್ತೆ. ಬೇರೆ ಅದನ್ನು ತೀರ ಹತ್ತಿರಕ್ಕೆ ತಂದು ನೋಡಿದ್ರೆ ಅದು ಸ್ಟ್ರೈನ್ ಆಗ್ತದೆ. ಅದೇ ಒಂದು ಡಿಜಿಟಲ್ ಐ ಸ್ಟ್ರೈನ್ಗೆ ಅದೇ ಒಂದು ಪ್ರಮುಖ ಕಾರಣ. ಅದರೊಟ್ಟಿಗೆ ಆಯುರ್ವೇದ ಸಂಹಿತೆಯಲ್ಲಿ ನೋಡಿದ್ರೆ ಇದೊಂದು ಆಧುನಿಕ ಕಾಯಿಲೆ ಇರ್ಬೋದು, ಆದ್ರೆ ಯಾವಾಗ ನಾವು ಸುಶ್ರುತ ಸಂಹಿತೆಯಲ್ಲಿ ಕಾರಣಗಳನ್ನು ಅನಲೈಸ್ ಮಾಡ್ತೇವೆ ಅದು ಈಗಿನ ಯುಗಕ್ಕೂ ಒಂದು ಎಷ್ಟೊಂದು ಸಮಂಜಸವಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಹೇಳ್ತಾರೆ ಇಂದ್ರಿಯಗಳ ಅತಿಯೋಗ ಮತ್ತೆ ಮಿಥ್ಯಾಯೋಗ ಅಂತ, ಯಾವುದನ್ನು ಅತಿಯಾಗಿ ಬಳಕೆ ಮಾಡುವುದು ಮತ್ತೆ ಅದನ್ನು ದುರ್ಬಳಕೆ ಮಾಡುವಂತದ್ದು ಅಂತ ನಾವು ಮಾತಿದೆ ಅಲ್ವಾ, ಅತಿಯಾದರೆ ಅಮೃತ ಕೂಡ ವಿಷ. ಖಂಡಿತ, ಹೌದು. ಅದೇ ತರ ಕಣ್ಣುಗಳನ್ನು ವಿಶ್ರಾಂತಿ ಇಲ್ಲದೆ ಅತಿಯಾಗಿ ಉಪಯೋಗಿಸುವುದು, ದುರ್ಬಳಕೆ ಅಂದ್ರೆ ಈ ರಾತ್ರಿ ಹೊತ್ತಲ್ಲಿ ಕತ್ತಲಿನಲ್ಲಿ ಮೊಬೈಲ್ ನೋಡುದು, ಮಲಗಿಕೊಂಡು ಮೊಬೈಲ್ ನೋಡುವುದು, ಅವೆಲ್ಲ ಕಣ್ಣಿನ ದುರ್ಬಳಕೆಗೆ ಉದಾಹರಣೆ. ಕಣ್ಣಿಗೆ ನಾವು ಬಹುಶಃ ನೀವು ಹೇಳುವ ಪ್ರಕಾರ ನಾವು ಲೆಕ್ಕಕ್ಕಿಂತ ಜಾಸ್ತಿ ಅಥವಾ ಮಿತಿಗಿಂತ ಜಾಸ್ತಿ ನಾವು ವರ್ಕ್ ಕೊಡ್ತಾ ಇದ್ದೇವೆ. ಹೌದು, ಖಂಡಿತ. ಸೊ ಅದು ಕಣ್ಣಿಗೆ ತುಂಬಾ ಸ್ಟ್ರೈನ್ ಮಾಡುತ್ತೆ. ಸೊ ನೀವು ಇನ್ನೊಂದು ಹೇಳ್ತೀರಿ, ನೀವು ಕತ್ತಲೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡಬಾರದು ಅಂತ ಅಥವಾ ಮಲಗಿಕೊಂಡು ನೋಡಬಾರದು ಅಂತ. ಯಾಕೆ ಅದು? ಈಗ ಕತ್ತಲೆಯಲ್ಲಿ ಮತ್ತೆ ಈ ಮಲಗಿಕೊಂಡು ನೋಡುವುದರಿಂದ ಆಂಗಲ್ ಅದೇನಿರ್ತದೆ, ನಾವೊಂದು ಹೇಳ್ತೇವೆ ಈ ಕಂಪ್ಯೂಟರ್ಗೆ ಎರ್ಗೋನಮಿಕ್ಸ್ ಅಂತ ಇರ್ತದೆ. ಈ ಕಂಪ್ಯೂಟರ್ ಸ್ಕ್ರೀನ್ ನೋಡುವಾಗಲೂ ಅದು ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ನೋಡಬೇಕು, ಇದೇ ಪೊಸಿಷನ್ ಅಲ್ಲಿ ನೋಡಬೇಕು, ಇಲ್ಲದ್ರೆ ಕಣ್ಣಿನ ಮೇಲೆ ಒತ್ತಡ ಬೀಳ್ತದೆ ಅಂತ ಒಂದಿರ್ತದೆ. ಈ ಮಲಗಿಕೊಂಡು ನೋಡುವುದು, ಕತ್ತಲೆಯಿಂದ ನೋಡುವಾಗ ಎಲ್ಲ ಕಣ್ಣಿನ ಒಳಗಿನ ರೆಟಿನಾ ಪರದೆ ಏನಿರ್ತದೆ ಅದರ ಮೇಲೆ ತುಂಬಾ ಅದು ದುಷ್ಪರಿಣಾಮ ಬೀಳುವ ಚಾನ್ಸಸ್ ಇರ್ತದೆ. ಹಾಗೆ ಬೇಗ ಏಜ್ಗಿಂತ ಮೊದಲೇ ರೆಟಿನಾ ತೊಂದರೆಗಳೆಲ್ಲ ಕಾಣಿಸಿಕೊಳ್ಳುವ ಚಾನ್ಸಸ್ ತುಂಬಾ ಜಾಸ್ತಿ. ಇಲ್ಲಿ ವೀಕ್ಷಕರು ಭಾರಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಒಂದು ನಿಮ್ಮ ಮಕ್ಕಳು ಅಥವಾ ನೀವು ಕೂಡ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ರಾತ್ರಿ ಹೊತ್ತಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಮೊಬೈಲ್ಗೆ ಏನು ಬೆಳಕು ಬೇಕಾಗಿಲ್ಲಲ್ಲ, ಎಲ್ಲ ಬೆಳಕು ನಮ್ಮ ಇರುವಂಥ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಮೊಬೈಲ್ ನೋಡ್ತಾ ಇರ್ತೇವೆ. ಇದು ಅತ್ಯಂತ ಅಪಾಯಕಾರಿಯಾದಂಥ ಒಂದು ವಿಚಾರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅದು ಕಣ್ಣಿಗೆ ಭಾರಿ ದೊಡ್ಡ ಮಟ್ಟಿಗೆ ಪ್ರತಿಕೂಲ ಪರಿಣಾಮವನ್ನು ಮಾಡಿಕೊಡ್ತಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ನಾನೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತೆಗೊಳ್ತೇನೆ. ಈ ಒಂದು ಬ್ರೇಕ್ನ ನಂತರ ಮತ್ತೆ ಡಾಕ್ಟರ್ ಶ್ವೇತಾ ಸುವರ್ಣ ಅವರು ಈ ಒಂದು ಕಣ್ಣಿಗೆ ನಮ್ಮ ಮೊಬೈಲ್ ಗ್ಯಾಜೆಟ್ ಅಥವಾ ಅತಿಯಾಗಿ ಕಂಪ್ಯೂಟರ್ ಬಳಕೆಯಿಂದ ಯಾವ ರೀತಿಯ ಪ್ರತಿಕೂಲ ಪರಿಣಾಮ ಆಗುತ್ತೆ, ಮತ್ತು ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಅಥವಾ ಆಯುರ್ವೇದಿಕ್ ವೈದ್ಯಕೀಯ ಲೋಕದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಮತ್ತು ಯಾವ ರೀತಿಯಾಗಿ ಅದಕ್ಕೆ ಉಪಶಮನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಶ್ವೇತಾ ಸುವರ್ಣ ಅವರಿದ್ದಾರೆ. ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇಲ್ಲಿನ ವೈದ್ಯರು. ಅವರು ಈ ಒಂದು ಆಸ್ಪತ್ರೆಯಲ್ಲಿ ಶಲಾಕ್ಯ ತಂತ್ರ ವಿಭಾಗದಲ್ಲಿ ಅಂದರೆ ಕಣ್ಣು ಮತ್ತು ENT ವಿಭಾಗದ ವೈದ್ಯರಾಗಿದ್ದಾರೆ. ಅವರು ಇವತ್ತು ಡಿಜಿಟಲ್ ಐ
ಟ್ರೈನ್ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಕಣ್ಣಿಗೆ ನಾವು ಅತಿಯಾದ ಒಂದು ತ್ರಾಸ ಅಥವಾ ಶ್ರಮ ಕೊಡುವುದರಿಂದ ಅದು ಕೂಡ ಬಹುಮುಖ್ಯವಾಗಿ ಇವತ್ತಿನ ಗ್ಯಾಜೆಟ್ ಅಥವಾ ಮೊಬೈಲ್ನ ಕಾರಣದಿಂದಾಗಿ ಏನೆಲ್ಲ ಪ್ರತಿಕೂಲ ಪರಿಣಾಮ ಆಗುತ್ತೆ ಮತ್ತು ಅದಕ್ಕೆ ನಾವು ಆಯುರ್ವೇದ ವೈದ್ಯಕೀಯದಿಂದ ಅಥವಾ ಆಯುರ್ವೇದಿಕ ಶಾಸ್ತ್ರದಿಂದ ಯಾವ ರೀತಿಯ ಚಿಕಿತ್ಸೆಯನ್ನು ಅಥವಾ ಯಾವ ರೀತಿಯ ಒಂದು ಉಪಶಮನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದಾರೆ. ವೈದ್ಯರೇ, ಅದೇ ನಾನು ಮತ್ತೆ ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಬ್ರೇಕ್ಗಿಂತ ಮೊದಲು ಮಾತನಾಡುವಾಗ ಕೂಡ ಉಲ್ಲೇಖ ಮಾಡಿದ್ರಿ ಯಾವೆಲ್ಲ ಕಾರಣ ಮತ್ತು ಲಕ್ಷಣಗಳು ಅಂತ. ಮುಂದುವರಿಸಿ ಡಾಕ್ಟ್ರೆ. ಅದೇ ಈಗ ಅತಿಯೋಗ ಮಿಥ್ಯಾಯೋಗ ಅಂತ ಹೇಳಿ ಆಯ್ತು. ಇನ್ನೊಂದು ಬಹುಮುಖ್ಯವಾದ ಮೆಕ್ಯಾನಿಸಮ್ ಏನಾಗ್ತದೆ ಅಂದ್ರೆ, ಈಗ ನಾರ್ಮಲ್ ಟೈಮಲ್ಲಿ ನಾವು ನಮ್ಗೆ ಅರಿವಿಲ್ಲದೆ ಒಂದು ನಿಮಿಷಕ್ಕೆ 16ರಿಂದ 18 ಸಲ ಕಣ್ಣು ಮಿಟುಕಿಸ್ತೇವೆ. ಒಂದು ನಿಮಿಷದಲ್ಲಿ 16ರಿಂದ 18 ಸಲ ನಾವು ಕಣ್ಣನ್ನು ಮಿಟುಕಿಸ್ತೇವೆ. ಆದ್ರೆ ಯಾವಾಗ ನಾವು ಈ ಮೊಬೈಲ್ ಮತ್ತೆ ಕಂಪ್ಯೂಟರ್ ಮಿಟುಕಿಸುವುದರಿಂದ ಕಣ್ಣಿಗೆ ಒಂದು ರೆಸ್ಟ್ ಸಿಗುತ್ತೆ. ಹೌದು, ಖಂಡಿತ. ಅದೇ ಮೊಬೈಲ್ ಕಂಪ್ಯೂಟರ್ ನೋಡುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, 50% ಕಣ್ಣು ಮಿಟುಕಿಸುವ ಪ್ರಮಾಣ ಕಡಿಮೆ ಆಗಿರ್ತದೆ. ಅಂದ್ರೆ ಹಬ್ಬ ಅಂದ್ರೆ ಒಂದು 5ರಿಂದ 6 ಸರಿ ಮಾತ್ರ ಕಣ್ಣು ಬ್ಲಿಂಕ್ ಮಾಡ್ತೇವೆ. ಸೊ ಇದು ಎಷ್ಟು ದೊಡ್ಡ ಮಟ್ಟಿಗೆ ಏನು ಕಾನ್ಶಿಯಸ್ ಆಗಿ ಕಣ್ಣನ್ನು ಮಿಟುಕಿಸದೆ ಅಂದ್ರೆ ಎವೆಯಿಕ್ಕದೆ ನಾವು ನೋಡ್ತಾ ಇರ್ತೇವೆ. ಹೌದೌದು. ಅದರಿಂದ ಒಂದು ಈಗ ಕಣ್ಣು ಮಿಟುಕಿಸುವುದರ ಮೇನ್ ಯೂಸ್ ಏನಂತ ಹೇಳಿದ್ರೆ, ಈ ಕಣ್ಣೀರು ಪ್ರೊಡ್ಯೂಸ್ ಆಗ್ತದೆ, ಟಿಯರ್ಸ್. ಅದು ಕಣ್ಣಿಗೆ ನರಿಶ್ಮೆಂಟ್ ಸಹ ಹೌದು. ಕಣ್ಣಲ್ಲಿ ಡಸ್ಟ್ ಇದ್ರೆ ಅದು ಕ್ಲೀನ್ ಸಹ ಮಾಡ್ತದೆ. ಮತ್ತೆ ಅದು ಕಣ್ಣು ಶುಷ್ಕತೆ ಅಂದ್ರೆ ಡ್ರೈ ಆಗುವುದನ್ನು ತಡೆಯುತ್ತದೆ. ಸೊ ಈಗ ಕಣ್ಣು ಮಿಟುಕಿಸದೆ ಹೋದ್ರೆ ಅದು ಅದರಿಂದ ಕಣ್ಣು ಡ್ರೈ ಆಗುದು, ಕಣ್ಣಲ್ಲಿ ಇರಿಟೇಷನ್, ಕಣ್ಣಿಗೆ ನರಿಶ್ಮೆಂಟ್ ಸಿಗದೆ ಕಣ್ಣು ಸುಸ್ತು, ಆಯಾಸಗೊಳ್ಳುದು ಎಲ್ಲ ತೊಂದರೆ ಇದರಿಂದಲೇ ಬರುದು. ವೀಕ್ಷಕರೇ, ಗಮನಿಸಿ, ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಬಾರಿ ಮುಖ್ಯವಾಗಿ ಹೇಳಿಕೊಡಬೇಕಾದದ್ದು. ನಾವು ಎವೆಯಿಕ್ಕದೆ ಮೊಬೈಲನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದರೆ ಅದು ಯಾವ ರೀತಿಯ ಪ್ರತಿಕೂಲ ಪರಿಣಾಮವನ್ನು ನಮ್ಮ ಕಣ್ಣಿಗೆ ತರುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೇನು ವೈದ್ಯರು ಅಂದರೆ ನೀವು ವೈದ್ಯರ ಹತ್ರನೇ ಹೋಗಿ ತಪಾಸಣೆ ಮಾಡಬೇಕಾಗಿಲ್ಲ. ಇದು ಪ್ರತಿಯೊಬ್ಬರ ಗಮನಕ್ಕೆ ಆಯಾ ಕ್ಷಣದಲ್ಲಿ ನೋಡ್ತಾ ಇರುವಾಗಲೇ ನೀವು 1 ತಾಸು ನಾನ್ ಸ್ಟಾಪ್ ಆಗಿ ಮೊಬೈಲನ್ನು ನೋಡ್ತಾ ಹೋದರೆ ನಿಮ್ಮ ಗಮನಕ್ಕೆ ಬರುವಂಥದ್ದು. ಈ ಒಂದು ಅಭ್ಯಾಸದಿಂದ ಅದು ಆರೋಗ್ಯಕ್ಕೆ ಅಥವಾ ಕಣ್ಣಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಮತ್ತು ಅದಕ್ಕೆ ಏನು ಮಾಡಬಹುದು ನಾವು ಅನ್ನೋಂಥ. ಅದೇ ಈಗ ಒಂದಂದ್ರೆ ಅದು ರಕ್ಷಣಾ ಉಪಾಯದಲ್ಲಿ ಹೇಳ್ತೇನೆ ನಾನು ಯಾವುದೆಲ್ಲ ಉಪಾಯಗಳನ್ನು ನಾವು ಮಾಡಬಹುದಂತ. ಅದಕ್ಕಿಂತ ಮೊದಲು ಇವೆಲ್ಲದ್ರಿಂದ ಏನೇನು ಲಕ್ಷಣ ಬರ್ತದೆ ಅಂತ, ಯಾವ ಗುಣಲಕ್ಷಣಗಳನ್ನು ಇದರಲ್ಲಿ ತೋರಿಸ್ಕೊಳ್ತದೆ ಅಂತ. ತುಂಬಾ ಸಿಂಪಲ್ ಆಗಿರುವ ಲಕ್ಷಣಗಳು. ಒಂದಂದ್ರೆ ಕಣ್ಣು ಸುಸ್ತಾಗುದು, ಕಣ್ಣು ನೋವು ಬರುದು, ಕಣ್ಣಲ್ಲಿ ಶುಷ್ಕತೆಯ ಅನುಭವ, ತಲೆನೋವು ಬರುವಂತದ್ದು. ತಲೆನೋವು ಬಹುತೇಕ ಮಂದಿ ನಮ್ಮ ಸಣ್ಣ ಹುಡುಗರು, ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳು ಇವತ್ತು ಹೇಳುವಂತದ್ದು ತಲೆನೋವು. ಅದು ಈ ಆನ್ಲೈನ್ ಕ್ಲಾಸ್ ಮತ್ತೆ ಮೊಬೈಲ್ ಕಂಟಿನ್ಯೂಸ್ ಯೂಸ್ ಮಾಡಿದ್ಮೇಲೆ ಖಂಡಿತವಾಗಿ ತಲೆನೋವು, ಕಣ್ಣು ನೋವು, ಕಣ್ಣಲ್ಲಿ ಉರಿ ಬರುವಂತದ್ದು, ಉರಿ ಬರುವಂತದ್ದು, ಇವೆಲ್ಲ ಕಣ್ಣಿನ ಡ್ರೈನೆಸ್ ಇಂದ ಆಗುವ ಲಕ್ಷಣಗಳು. ಅದ್ರೊಟ್ಟಿಗೆ ಕತ್ತು ನೋವು ಬರುವಂತದ್ದು, ಬೆನ್ನು ನೋವು ಕೂಡ ಬರ್ತದೆ. ನಮ್ಮ ಬಾಡಿ ನೀವು ಆವಾಗಲೇ ಹೇಳಿದ್ರಿ, ನಾವು ಮಲಗಿಕೊಂಡು ಯಾಕೆ ನೋಡಬಾರದು. ಹೌದು, ಖಂಡಿತ. ಇವು ಕತ್ತು ಮತ್ತೆ ಬೆನ್ನು ನೋವು ಬರ್ಲಿಕ್ಕೆ ಅದೇ ರೀಸನ್. ಈ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕೆಳಗೆ ಇಟ್ಕೊಂಡಿರೋದು, ನಮ್ಮ ಸಿಟ್ಟಿಂಗ್ ಪೊಸಿಷನ್ ಸರಿ ಇರುವುದಿಲ್ಲ, ಹಾಗೆ ಅದರಿಂದೆಲ್ಲ ಕತ್ತು ಮತ್ತೆ ಬೆನ್ನು ನೋವು ಬರುವಂತದ್ದು. ತಾಸುಗಟ್ಟಲ್ಲಿ ಮೊಬೈಲ್ ಅನ್ನು ನೋಡುವಾಗ ಒಂದೇ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಆಯಾಸ ಆಗಿರುತ್ತೆ. ನೀವು ಹೇಳಿದಾಗೆ ಮಲಗಿಕೊಂಡು, ಹೊರಗಿಕೊಂಡು, ಬಾಗಿಕೊಂಡು ನೋಡ್ತಾರೆ. ಸೊ ಇದರಿಂದಾಗಿ ಕೇವಲ ನೀವು ಹೇಳೋ ಪ್ರಕಾರ ಕಣ್ಣಿಗೆ ಮಾತ್ರ ತೊಂದರೆ ಅಲ್ಲ, ಕತ್ತಿಗೆ ಕೂಡ ಬೆನ್ನಿಗೆ ಕೂಡ ತೊಂದರೆ, ಬೆನ್ನು ನೋವು ಸಹ ಬರ್ತದೆ. ಸೊ ಇವೆಲ್ಲ ಸಾಮಾನ್ಯ ಲಕ್ಷಣಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ಈಗ ಉಪಶಮನದ ವಿಚಾರಕ್ಕೆ ನಾವು ಬರುತ್ತಿದ್ದರೆ ಏನೇನು ಮಾಡಬೇಕು, ಅಥವಾ ಈ ರೀತಿಯ ಒಂಥರ ಅಡಿಕ್ಷನ್, ಇದನ್ನು ಒಂಥರ ಚಟ, ಇದು ಮೊಬೈಲ್ ಚಟ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಿದ್ರೆ ನಾವು ಏನು ಮಾಡಬೇಕು? ಆಯುರ್ವೇದ ಶಾಸ್ತ್ರ ಏನೇನು ಹೇಳುತ್ತೆ ಇಂಥ ರೀತಿಯ ಒಂದು ಅತಿಯಾದ ಚಟಗಳ ಬಗ್ಗೆ ಎಲ್ಲ? ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಬೇರೆ ಆಪ್ಷನ್ ಇಲ್ಲ. ವರ್ಕ್ ಮಾಡಲೇಬೇಕು, ಮಕ್ಕಳ ಎಜುಕೇಶನ್ ಕೂಡ ನಿಲ್ಬಾರ್ದು, ಆನ್ಲೈನ್ ಕ್ಲಾಸ್ ನಡೀತಾ ಇರಬೇಕು. ಆದ್ರೆ ಆಯುರ್ವೇದ ಶಾಸ್ತ್ರದ ಮೂಲ ಮಂತ್ರವೇ ಈ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಮಾತುರಸ್ಯ ವಿಕಾರ ಪ್ರಶಮನ ಅಂತ. ಅಂದ್ರೆ ಆರೋಗ್ಯವಂತ ವ್ಯಕ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಮತ್ತೆ ಯಾವಾಗ ರೋಗ ಬರ್ತದೆ ಆಗ ರೋಗಕ್ಕೆ ಉಪಶಮನವನ್ನು ನೀಡುವಂತದ್ದು. ಆರೋಗ್ಯವಂತ ವ್ಯಕ್ತಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಯಾವಾಗ ರೋಗ ಬರ್ತದೆ ಆಗ ಮಾತ್ರ ಅದಕ್ಕೆ ಚಿಕಿತ್ಸೆಯನ್ನು ನೀಡುವಂತದ್ದು. ರೋಗ ಬರುತ್ತೆ ಆವಾಗ ಮಾತ್ರ ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಖಂಡಿತ ಹೌದು. ಅದರಲ್ಲಿ ಮುಖ್ಯವಾಗಿ ಇದು ಪ್ರಜ್ಞಾಪರಾಧದಿಂದ ಬರುವ ಕಾಯಿಲೆ, ಡಿಜಿಟಲೈಸೇಷನ್. ಅಂದ್ರೆ ನಮ್ಗೆ ಗೊತ್ತಿರ್ತದೆ ಮೊಬೈಲ್ ನೋಡಬಾರ್ದು ಜಾಸ್ತಿ ಹೊತ್ತು, ಆದ್ರೂ ಕೂಡ ಆ ತಪ್ಪನ್ನು ಇರುತ್ತೆ. ನಮ್ಮ ಪ್ರಜ್ಞೆಯಲ್ಲಿ ಇರುತ್ತೆ, ನಾನು ಅತಿಯಾಗಿ ನೋಡಬಾರದು. ತಂದೆ ತಾಯಿ ಕೂಡ ಹೇಳ್ತಾ ಇರ್ತಾರೆ, ಕೆಲವು ಸಂದರ್ಭದಲ್ಲಿ ತಂದೆ ತಾಯಿ ಕೂಡ ನೋಡ್ತಾ ಇರ್ತಾರೆ. ಸೊ ಅದು ಪ್ರಜ್ಞಾಪರದಿಂದ ಮಾಡೋ ತೊಂದರೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದು
ಸೊ ಅದು ಆಗ್ಲಿಲ್ಲ ಅಂದ್ರೆ ಈ ಸಣ್ಣ ಮಕ್ಕಳಿಗೆ ಹೇಳುದಂದ್ರೆ ಒಂದು 18 ತಿಂಗಳಿಗಿಂತ ಮೊದಲ ಮಗುವಿಗೆ ಆದಷ್ಟು ಮೊಬೈಲ್ ಕೊಡುವುದನ್ನು ಅವಾಯ್ಡ್ ಮಾಡಬೇಕು. ಕೊಡುವುದಿದ್ರು ಪೀಡಿಯಾಟ್ರಿಕ್ ಅಸೋಸಿಯೇಷನ್ ಅವರು ಒಂದು ರೆಕಮೆಂಡೇಶನ್ ಮಾಡ್ತಾರೆ, ಈಗ 17 ತಿಂಗಳ ಒಳಗಿನ ಮಕ್ಕಳಿಗೆ ಮೊಬೈಲ್ ಕೊಡುವುದಿದ್ರು ಅದು ಬರೀ ವಿಡಿಯೋ ಚಾಟಿಂಗಿಗೆ ಮಾತ್ರ ಸೀಮಿತವಾಗಿರಬೇಕು. ಅದೇ 18ರಿಂದ 24 ತಿಂಗಳ ಮಕ್ಕಳಿಗೆ ಈ ಪೋಷಕರು ಕೂಡ ಮಕ್ಕಳೊಟ್ಟಿಗೆ ಹೈ ಕ್ವಾಲಿಟಿ ವಿಡಿಯೋವನ್ನು ನೋಡುವಂಥದ್ದು. ಅದೇ 2ರಿಂದ 5 ವರ್ಷಕ್ಕೆ ಬಂದಾಗ 1 ಗಂಟೆ ಅವಧಿಗಿಂತ ಜಾಸ್ತಿ ಮೊಬೈಲ್ ಕೊಡಬಾರ್ದು. ಅದೇ 6 ವರ್ಷದ ನಂತರದ ಮಕ್ಕಳಿಗೆ ಪೋಷಕರು ಕೂಡ ಶಿಸ್ತುಬದ್ಧವಾಗಿ ಒಂದು ಟೈಮ್ ಲಿಮಿಟ್ ಸೆಟ್ ಮಾಡಬೇಕು, ಪೋಷಕರು ಕೂಡ ಶಿಸ್ತುಬದ್ಧರಾಗಿ ಪಾಲಿಸಬೇಕು, ಮತ್ತೆ ಮಕ್ಕಳು ಕೂಡ ಶಿಸ್ತುಬದ್ಧರಾಗಿ ಅದನ್ನು ಪಾಲಿಸುವಂತೆ ನೋಡಿಕೊಳ್ಳುವಂಥದ್ದು. ಡಾಕ್ಟ್ರೆ ತುಂಬಾ ಇಂಪಾರ್ಟೆಂಟ್ ಆದ ಅಗತ್ಯದ ಮಾಹಿತಿ, ನೀವು ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಬೇಕು, ಏಜ್ ಗ್ರೂಪ್ ಅನ್ನು. ಖಂಡಿತ. ಈಗ 18 ತಿಂಗಳಿನ ಒಳಗಿನ ಮಕ್ಕಳಿಗೆ ಅವರಿಗೆ ಈಗ ಮೊಬೈಲ್ ಕೊಡುವುದು ನಿಷೇಧವೇ, ಕೊಡುವುದಿತ್ತಂದ್ರೆ ಬರೀ ವಿಡಿಯೋ ಚಾಟಿಂಗಿಗೆ ಮಾತ್ರ ಸೀಮಿತ. ಅದೇ ಈಗ 18ರಿಂದ 24 ತಿಂಗಳ ಮಕ್ಕಳಿಗೆ ಕೊಡುವುದಿತ್ತಂದ್ರೆ 1.5 ವರ್ಷದಿಂದ 2 ವರ್ಷ ತನಕ ಕೊಡುವುದಿತ್ತಂದ್ರೆ ಪೋಷಕರು ಕೂಡ ಮಕ್ಕಳೊಟ್ಟಿಗೆ ನೋಡ್ಬೇಕು ಯಾವ ತರದ ವಿಡಿಯೋ, ಮತ್ತೆ ಅದು ಹೈ ಕ್ವಾಲಿಟಿ ಅಂದ್ರೆ ಪೋಷಕರು ಜೊತೆಗೆ ಇರಬೇಕು. ಅಪ್ ಟು 2 ಇಯರ್ಸ್ ತನಕ. ಆಮೇಲೆ 2ರಿಂದ 5 ವರ್ಷದ ಮಕ್ಕಳಿಗೆ ಕೊಡುವುದಿತ್ತಂದ್ರೆ ಅದು ಮ್ಯಾಕ್ಸಿಮಮ್ 1 ಗಂಟೆ ಮಾತ್ರ ಡೈಲಿ. 2 ವರ್ಷದಿಂದ 5 ವರ್ಷದ ತನಕ ಮಗುವಿಗೆ ನೀವು ಮೊಬೈಲ್ ಕೊಡ್ತೀರಂತಾದ್ರೆ ಅದು ದಿನದಲ್ಲಿ 1 ತಾಸು ಮಾತ್ರ, ಅದಕ್ಕಿಂತ ಜಾಸ್ತಿ ಕೊಡಬಾರದು. ಸ್ಟ್ರಿಕ್ಟ್ಲಿ ಅದನ್ನ ಫಾಲೋ ಮಾಡಬೇಕು. 6 ವರ್ಷದ ನಂತರ ಮಕ್ಕಳಿಗೆ ಕೊಡುವುದಿತ್ತಂದ್ರು ಪೋಷಕರು ಅದಕ್ಕೊಂದು ಟೈಮ್ ಲಿಮಿಟ್ ಸೆಟ್ ಮಾಡಿ, ಯಾಕಂದ್ರೆ ಈಗಂತ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ, ಅದು ಬಿಟ್ಟು ಎಕ್ಸ್ಟ್ರಾ ಗೇಮ್ಸಿಗಂತ ಅದಕ್ಕೆ ಮೊಬೈಲ್ ಕೊಡ್ಲಿಕ್ಕೆ ಹೋಗಬೇಡಿ. 6 ವರ್ಷದ ನಂತರದ ಮಕ್ಕಳಿಗೆ ನೀವು ಹೇಳುವಂಥದ್ದು, ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ ಒಂದು ನಿಗದಿತ ಅವಧಿಗೆ, ಇವತ್ತು ಆನ್ಲೈನ್ ಕ್ಲಾಸ್ ಇರುತ್ತೆ, ಬಟ್ ಅದನ್ನೆಲ್ಲ ನಾವು ಏನು ಗಮನದಲ್ಲಿ ಇರಿಸಿಕೊಂಡು ಒಂದು ಎಷ್ಟೇ ಆ ಕ್ಲಾಸ್ ಬಿಟ್ಟು ಇತರ ಟೈಮ್ಗೆ ನೀವು ಪುನಃ ಎಡಿಷನಲ್ ಒಂದಷ್ಟು ಹೊತ್ತು ಮೊಬೈಲಲ್ಲಿ ಆಟ ಆಡಲಿ ಅಂತ ಕೊಡಬೇಡಿ. ನಿಮಗೆ ತ್ರಾಸಾಗುತ್ತೆ ಮಕ್ಕಳನ್ನು ಮಾತಾಡಿಸಲಿಕ್ಕೆ, ನೋಡಲಿಕ್ಕೆ, ಆಟ ಆಡಲಿಕ್ಕೆ ಅಂತ. ಸೊ ಹಾಗಾಗಿ ಈ ರೀತಿಯ ಒಂದು ಶಿಸ್ತನ್ನು ನಾವು ಕಾಯಬೇಕು ಅನ್ನೋದನ್ನು ವೈದ್ಯರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅನೇಕ ಮತ್ತು ಪ್ರಮುಖ ವಿಚಾರಗಳು ನಮಗೆ ಮಾತಾಡಲಿಕ್ಕಿದ್ದಾವೆ. ನಡುವಿನ ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೇವೆ. ಆರೋಗ್ಯ ಮಂಥನ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಸ್ವಾತಿ ಸುವರ್ಣ ಅವರು, ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವೈದ್ಯರು. ಅವರು ಇವತ್ತು ಕಣ್ಣಿನ ಆರೋಗ್ಯದ ಬಗ್ಗೆ, ಅದು ಕೂಡ ನಾವು ಡಿಜಿಟಲ್ ಸ್ಟ್ರೈನ್ ಅಂದರೆ ನಾವು ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣಿಗೆ ಆಗುವಂಥ ಏನು ಪ್ರತಿಕೂಲ ಪರಿಣಾಮದ ಬಗ್ಗೆ ಮತ್ತು ಅದಕ್ಕೆ ಬೇಕಾದ ಉಪಶಮನ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಡಾಕ್ಟರ್, ಈಗಾಗಲೇ ನೀವು ಅನೇಕ ಈ ಒಂದು ತೊಂದರೆಗಳು ಯಾವ ಕಾರಣಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಹೇಳಿದ್ರಿ. ನಾವು ಅತಿಯಾದ ಗ್ಯಾಜೆಟ್ ಅಥವಾ ಮೊಬೈಲ್ ಬಳಸುವುದರಿಂದ ಇಂಥ ಎಲ್ಲ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಯಾವೆಲ್ಲ ಪರಿಣಾಮ ಚಿಕಿತ್ಸೆಯನ್ನು ಆಯುರ್ವೇದದ ಮೂಲಕ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಅದು ಒಂದು ವಿಚಾರ. ಜೊತೆಗೆ ಪೋಷಕರು ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಂತ ನೀವು ಹೇಳಬೇಕಾಗಿದೆ. ಖಂಡಿತ. ಮೊದಲನೇದಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಎಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ತೇವೆ ಅದು ಅಷ್ಟು ಉಪಯೋಗವಾಗುತ್ತೆ. ಈ ಕಂಪ್ಯೂಟರ್ ಯೂಸ್ ಮಾಡೋರಲ್ಲಿ ಕೆಲವೊಂದು ನೇತ್ರ ವ್ಯಾಯಾಮಗಳು, ಐ ಎಕ್ಸಸೈಸ್ ಅಂತ ಹೇಳ್ತೇವೆ. ಮೊದಲನೇದಾಗಿ ಬ್ಲಿಂಕಿಂಗ್, ಅಂದ್ರೆ ಹೇಗಿದ್ರು ನೀವು ಬ್ಲಿಂಕ್ ಮಾಡೋದು ಕಮ್ಮಿ ಆಗಿರ್ತದೆ, ಕಣ್ಣು ಮೆಟಕಿಸುವುದು. ಕಾನ್ಶಿಯಸ್ ಬ್ಲಿಂಕಿಂಗ್ ಅಂದ್ರೆ ಪದೇ ಪದೇ ಕಂಪ್ಯೂಟರ್ ಇಂದ ಗ್ಯಾಪ್ ತೆಗೆದುಕೊಂಡು ಒಂದು 20-25 ಸಲ ಕಣ್ಣನ್ನು ಮಿಟುಕಿಸುವಂತದ್ದು, ಕಣ್ಣು ಮುಚ್ಚಿ ತೆರೆಯುವಂತದ್ದು. ಎರಡನೇದಾಗಿ ನಾವು ಪಾಮಿಂಗ್ ಅಂತ ಅದು ಅರ್ಧ ತಾಸಿಗೊಮ್ಮೆ ಮಾಡಬೇಕಾ? ಹೌದು, ಖಂಡಿತ. ಅರ್ಧ ತಾಸಿಗೊಮ್ಮೆ ನಿಮ್ಗೆ ಯಾವಾಗ ನೆನಪಾಗ್ತದೆ ಅವಾಗೆಲ್ಲ ಬ್ಲಿಂಕಿಂಗ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ನೊಂದು ಪಾಮಿಂಗ್ ಅಂತ ಹೇಳ್ತೇವೆ. ಅಂಗೈಯನ್ನು ಹೀಗೆ ರಬ್ ಮಾಡಿ ಈ ಭಾಗವನ್ನು ಸ್ವಲ್ಪ ಬಿಸಿಯಾಗಿ ಹೀಗೆ ಕ್ರಾಸ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳುವಂತದ್ದು, ಅದರಿಂದ ಕಣ್ಣಿಗೆ ವಿಶ್ರಾಂತಿ ಸಿಗುತ್ತದೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ 20-20-20 ರೂಲ್ ಅಂತ ಇದೆ. ಅಂದ್ರೆ 20 ರೂಲ್ ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಸುಲಭ. ಪ್ರತಿ 20 ನಿಮಿಷಕ್ಕೊಂದ್ಸರಿ 20 ಸೆಕೆಂಡ್ಗಳ ಬ್ರೇಕ್ ತೆಗೆದುಕೊಂಡು 20 ಅಡಿ ದೂರದ ವಸ್ತುವನ್ನು ವೀಕ್ಷಿಸುವುದು. ಸೊ ಇದು ಎಲ್ಲರೂ ಫಾಲೋ ಮಾಡಲೇಬೇಕು. ಇದೊಂದು ಬೆಸ್ಟ್ ಮೆಥಡ್. ಪ್ರತಿ 20 ನಿಮಿಷಕ್ಕೊಮ್ಮೆ ಒಂದು 20 ಸೆಕೆಂಡ್ಗಳ ಬ್ರೇಕ್ ತಗೊಂಡು 20 ಅಡಿ ದೂರದ ವಸ್ತುವನ್ನು ವೀಕ್ಷಿಸುವುದು. ಪಕ್ಕದ ನಮ್ಮ ಮೊಬೈಲ್ ಅನ್ನೇ ನೋಡ್ತಾ ಇರ್ತೇವೆ, ಅದನ್ನು ಅವಾಯ್ಡ್ ಮಾಡಿ ಒಂದಷ್ಟು ದೂರದ ಮಿನಿಮಮ್ ಒಂದು 20 ಫೀಟ್ ದೂರ ಇರುವಂತ ವಸ್ತುವನ್ನು ನೋಡಬೇಕು. ಇದು ತುಂಬಾನೇ ಎಫೆಕ್ಟಿವ್ ಆಗ್ತದೆ. ಏನಾಗುತ್ತೆ ಅವಾಗ ಕಣ್ಣಿಗೆ? ಆಗ ಈ ಹತ್ರದ್ದು ನೋಡಿ ಐ ಮಸಲ್ಸ್ ಏನು ಕಾಂಟ್ರಾಕ್ಟ್ ಆಗಿರ್ತದೆ, ದೂರದ್ದು ನೋಡುವಾಗ ಅದಕ್ಕೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಟೈಮ್ ಸಿಗ್ತದೆ ಅಂತ ಅಷ್ಟೇ. ಅದು ಬಿಟ್ಟು ನೀವು ಮಾಡ್ತೀರಾ ಅಂದ್ರೆ ಆದಷ್ಟು ಬ್ಲೂ ಲೈಟ್
ಫಿಲ್ಟರ್ ಮತ್ತೆ ಆಂಟಿ ಗ್ಲೇರ್ ಸ್ಪೆಕ್ಟಾಕಲ್ಸ್ ಯೂಸ್ ಮಾಡಬಹುದು. ಅಥವಾ ಆಫ್ಟರ್ ವರ್ಕ್ ಎಲ್ಲ ಕೆಲಸ ಆದ್ಮೇಲೆ ಈ ಮುಳ್ಳು ಸೌತೆಯನ್ನು ಕಟ್ ಮಾಡಿ ಕಣ್ಣಿಗೆ ಇಟ್ಟುಕೊಳ್ಳುವಂಥದ್ದು, ಅದನ್ನು ಕೂಡ ಮಾಡಬಹುದು. ಕಣ್ಣಿಗೆ ಸ್ವಲ್ಪ ತಂಪಾಗ್ತದೆ. ಅಥವಾ ಈ ಕಾಟನ್ ಪ್ಯಾಡ್ ಅನ್ನು ರೋಸ್ ವಾಟರ್ ಡಿಪ್ ಮಾಡಿ ಕಣ್ಣಿಗೆ ಇಡುವಂಥದ್ದು, ಅದು ಕೂಡ ಮಾಡಬಹುದು. ಅದರೊಟ್ಟಿಗೆ ಕಂಪ್ಯೂಟರ್ ಎರ್ಗಾನಮಿಕ್ಸ್, ಕಂಪ್ಯೂಟರ್ ಇದು ಟಾಪ್ ಸ್ಕ್ರೀನ್ ಯಾವಾಗಲೂ ನಿಮ್ಮ ಕಣ್ಣಿನ ನೇರಕ್ಕಿಂತ ಸ್ವಲ್ಪ ಕೆಳಗಿರಬೇಕು. ಸ್ಕ್ರೀನ್ ಬ್ರೈಟ್ನೆಸ್ ಅನ್ನು ಯಾವಾಗಲೂ ಕಮ್ಮಿ ಇಡಿ, ಕಾಂಟ್ರಾಸ್ಟ್ ಅನ್ನು ಕಡಿಮೆ ಮಾಡಿ. ಹೌದು, ಕಾಂಟ್ರಾಸ್ಟ್ ಸ್ವಲ್ಪ ಹೆಚ್ಚಿಡಿ. ಯಾವಾಗಲೂ ಈಗ ಟೈಪ್ ಮಾಡುವವರೆಲ್ಲ ಹ್ಯಾಂಡ್ ಸಪೋರ್ಟ್ ಇದ್ರೆ ಒಳ್ಳೇದು ಅವರ ಕೂತ್ಕೊಳ್ಳೋ ಪೊಸಿಷನ್ಗೆ. ಸೊ ಇದೊಂದು. ಅದು ಬಿಟ್ಟು ಮನೆಯಲ್ಲಿ ತ್ರಾಟಕ ಕ್ರಿಯೆ ಅಂತ ಮಾಡಬಹುದು. ಮನೆಯಲ್ಲೇ ಮಾಡ್ಲಿಕ್ಕಾಗತ್ತಾ? ಹೌದು, ಖಂಡಿತ. ಅದಕ್ಕೆ ನಾವು ಕ್ಯಾಂಡಲ್ ಲೈಟ್ ಎಕ್ಸರ್ಸೈಸ್ ಅಥವಾ ಕ್ಯಾಂಡಲ್ ಗೇಜ್ ರೀಡಿಂಗ್ ಅಂತ ಕರಿತೇವೆ. ಈ ಕತ್ತಲೆ ಕೋಣೆಯಲ್ಲಿ ಕ್ಯಾಂಡಲ್ ಫ್ಲೇಮ್ ಇಟ್ಟುಕೊಂಡು ಅದರ ಫ್ಲೇಮ್ ಅನ್ನೇ ಗೇಜ್ ಮಾಡ್ತಾ ಇರೋದು ಕಣ್ಣಲ್ಲಿ ನೀರು ಬರೋವರೆಗೆ. ಅದು ಕೂಡ ತುಂಬಾ ಒಳ್ಳೇದು, ಕಣ್ಣನ್ನು ಸ್ಟ್ರೆಂಥನ್ ಮಾಡುತ್ತದೆ. ಇನ್ನೊಂದು ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ಅಂದ್ರೆ ಒಂದು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಇನ್ನೊಂದು ಹೊಳ್ಳೆಯಿಂದ ಬಿಡುವಂತದ್ದು, ಇನ್ನೊಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆಯಿಂದ ಬಿಡುವಂತದ್ದು ನಾಡಿ ಶೋಧನ. ಇದು ಕೂಡ ತುಂಬಾ ಖಂಡಿತ. ಪ್ರಾಣಾಯಾಮ, ಎಲ್ಲ ಪ್ರಾಣಾಯಾಮಗಳು ಒಂದಲ್ಲ ಒಂದು ರೀತಿಯಲ್ಲಿ ದೇಹದ ಎಲ್ಲ ಭಾಗಗಳಿಗೂ ಉಪಯೋಗಕಾರಿ. ಸೊ ನಾಡಿ ಶೋಧನ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡುವಂತದ್ದು. ಅದರೊಟ್ಟಿಗೆ ಈ ಪಾದಾಭ್ಯಂಗ ಮತ್ತೆ ಶಿರೋಭ್ಯಂಗ ಅಂತ ವಾರಕ್ಕೆ 2 ಸರಿ ಆದ್ರೂ ತಲೆಯ ನೆತ್ತಿಗೆ ಎಣ್ಣೆ ಹಚ್ಚಿಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಪಾದಾಭ್ಯಂಗ ಅಂದ್ರೆ ದಿನಾ ರಾತ್ರಿ ಮಲಗೋ ಮೊದಲು ಕಾಲಿನ ಅಡಿಗೆ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ ಸವರಿ ಸ್ವಲ್ಪ ಮಸಾಜ್ ಮಾಡಿ ಮಲಗಿ. ಆಯುರ್ವೇದದಲ್ಲಿ ಒಂದು ಉಕ್ತಿ ಇದೆ, ಪಾದದ ಅಡಿಯಲ್ಲಿರುವ ನಾಡಿ ಡೈರೆಕ್ಟ್ ಕಣ್ಣಿಗೆ ಕನೆಕ್ಷನ್ ಇರ್ತದೆ. ಸೊ ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡಿದೆ ಕಣ್ಣಿನ ದೃಷ್ಟಿ ಸಮಸ್ಯೆಗೆ ಕೂಡ ಒಳ್ಳೇದು, ಮತ್ತೆ ಯಾವುದೇ ತರದ ಕಣ್ಣಿನ ಸಮಸ್ಯೆಗಳಿಗೆ ಕೂಡ ಒಳ್ಳೇದು. ಸೊ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು. ಪಾದಕ್ಕೆ ಎಣ್ಣೆ ಹಚ್ಚುವುದನ್ನು ಪ್ರತಿನಿತ್ಯ ಮಾಡಬೇಕು ಮೊದಲು. ತಲೆಗೆ ಎಣ್ಣೆ ಹಚ್ಚುವುದನ್ನು ವಾರದಲ್ಲಿ 1-2 ಸರಿ ಆದ್ರೂ ಮಾಡಿದ್ರೆ ಒಳ್ಳೇದು ಅಂತ. ಸೊ ಇವೆಲ್ಲ ಮನೆಯಲ್ಲೇ ಮಾಡಿಕೊಳ್ಳೋದು. ಸಪೋಸ್ ಇದು ಬಿಟ್ಟು ನಿಮ್ಗೆ ಇದರಿಂದೆಲ್ಲ ರಿಲೀಫ್ ಸಿಗ್ತಾ ಇಲ್ಲ, ದೀರ್ಘಕಾಲೀನವಾಗಿ ತೊಂದರೆಯಿಂದ ಬಳಲ್ತಿದ್ದೀರಾ ಅಂದ್ರೆ ತಜ್ಞ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಆಯುರ್ವೇದದಲ್ಲಿ ನೇತ್ರ ಕ್ರಿಯಾಕಲ್ಪಾಸ ಅಂತ ಇದೆ. ಈ ತರ್ಪಣ ಅಂದ್ರೆ ಕಣ್ಣಿಗೆ ಕಟ್ಟೆ ಕಟ್ಟಿ ಮೆಡಿಕೇಟೆಡ್ ಗೀ ಹಾಕುವಂತದ್ದು, ಅಂಜನ ಇರ್ಬೋದು, ಆಶ್ಚೋತನ ಇರ್ಬೋದು, ಪಿಂಡಿ ವಿಡಾಲಕ ಅಂತ ಕ್ರಿಯಾಕಲ್ಪಗಳು. ಅಂದ್ರೆ ಒಂದಲ್ಲ ಒಂದು ಆಯುರ್ವೇದದ ಮೆಡಿಕೇಟೆಡ್ ಐ ಡ್ರಾಪ್ಸ್, ಪೇಸ್ಟ್ ಹಚ್ಚಿಕೊಳ್ಳುವಂತದ್ದು, ಹೀಗೆ ಸುಮಾರು ತರದ ಕ್ರಿಯಾಕಲ್ಪಾಸ ಇದೆ. ಇನ್ನೊಂದು ನಸ್ಯ ಕರ್ಮ ಅಂತ ಹೇಳ್ತೇವೆ, ನೇಸಲ್ ಡ್ರಾಪ್ಸ್. ಇವೆಲ್ಲ ನೀವು ವೈದ್ಯರ ಸಲಹೆ ಪಡೆದುಕೊಂಡು ಅದನ್ನು ತೆಗೆದುಕೊಳ್ಳುವಂತದ್ದು. ನಿಮ್ಮ ಆಯುರ್ವೇದಿಕ್ ಕಾಲೇಜಿಗೆ ಬಂದ್ರೆ ಇವೆಲ್ಲ ದೀರ್ಘಕಾಲೀನ ಪರಿಹಾರವನ್ನು ನೀಡುತ್ತದೆ ಇದರಿಂದ. ಸೊ ಇಂಥ ಚಿಕಿತ್ಸೆಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಈಗ ನಿಮ್ಮ ಆಯುರ್ವೇದಿಕ್ ಮೆಡಿಕಲ್ ಆಸ್ಪತ್ರೆಗೆ ಬರ್ತಾರೆ ಯಾರಾದ್ರೂ ಪೇಷಂಟ್ ಇಂಥ ಒಂದು ಸಮಸ್ಯೆ ಇಟ್ಕೊಂಡು, ನಮಗೆ ದೀರ್ಘಕಾಲದಿಂದ ಈ ರೀತಿಯ ಕಣ್ಣಿನ ಸಮಸ್ಯೆ ಉಂಟು ಅಂತ, ಅವಾಗ ನಿಮ್ಮ ಚಿಕಿತ್ಸೆಯ ಟರ್ಮ್ ಎಷ್ಟು ಟೈಮ್ ಬೇಕಾಗುತ್ತೆ? ಚಿಕಿತ್ಸೆಯ ಟರ್ಮ್ ಅಂದ್ರೆ ನಾವು ಅದನ್ನು 3-5-7 ಡೇಸ್ ಅಂತ ಹೇಳ್ತೇವೆ. ಅದು ರೋಗಿಯ ರೋಗಕ್ಕೆ ಅನುಸಾರವಾಗಿ ಸೊ ನಾವು ಅದನ್ನು ಪ್ಲಾನ್ ಮಾಡುವಂತದ್ದು. ಅದಾದ್ಮೇಲೂ ಕೂಡ ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಅವರಿಗೆ ನಾವು ಎಕ್ಸರ್ಸೈಸ್ ಹೇಳಿಕೊಡ್ತೇವೆ, ಅಥವಾ ಯಾವುದೆಲ್ಲ ಮಾಡಬೇಕು ಪಥ್ಯ ಹೇಳ್ತೇವೆ. ಆಹಾರ ವಿಹಾರದಲ್ಲಿ ಚೇಂಜಸ್, ಆಹಾರದಲ್ಲಿ ಈ ನುಗ್ಗೆ ಸೊಪ್ಪು, ಹೊನಗನೆ ಸೊಪ್ಪು, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಈ ಕೆಂಪಕ್ಕಿ, ಕುಚ್ಚಲಕ್ಕಿ, ತುಪ್ಪ, ಜೇನುತುಪ್ಪ ಇವುಗಳ ಅತ್ಯಧಿಕ ಸೇವನೆ, ಹಾಗೆಲ್ಲ ಕಣ್ಣಿನ ಆರೋಗ್ಯಕ್ಕೆ ಅವನ್ನೆಲ್ಲ ಅಧಿಕವಾಗಿ ಸೇವಿಸಿ ಅಂತ ನಾವು ಅವರಿಗೆ ಅಡ್ವೈಸ್ ಮಾಡ್ತೇವೆ. ಸೊ ಟ್ರೀಟ್ಮೆಂಟ್ ಜೊತೆಗೆ ಅವರ ಆಹಾರ ವಿಹಾರಗಳು ಕೂಡ ಮ್ಯಾಟರ್ ಆಗ್ತದೆ ಅಂತ. ಈಗ ಒಂದು ಸ್ವಲ್ಪ ಮಟ್ಟಿಗೆ ಗಂಭೀರ ಸಮಸ್ಯೆ ಆಗಿದ್ದರೆ ಆಯುರ್ವೇದದಲ್ಲಿ ನೀವು ಅವನಿಗೆ ಫುಲ್ ರಿಕವರಿ ಮಾಡಿಕೊಡ್ತೀರಾ? ಖಂಡಿತವಾಗಿ. ಕಣ್ಣಿನ ದೃಷ್ಟಿ ಸಮಸ್ಯೆಗೆ ಮತ್ತೆ ಇಂತಹ ಡಿಜಿಟಲ್ ಐ ಸ್ಟ್ರೈನ್ ಅಂತ ಸಮಸ್ಯೆ ಯಾವುದೇ ಆಗಿರ್ಬೋದು, ಈ ನಮ್ಮಲ್ಲಿ ಹೇಳಿದೆ ಕ್ರಿಯಾಕಲ್ಪ 7 ಇದೆ ಅಂತ. ಈ ಕ್ರಿಯಾಕಲ್ಪದಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದು ಸಿಂಪಲ್ ತೊಂದರೆಗಳಿಗೆ, ಅಂದ್ರೆ ಬರೀ ಸಾಮಾನ್ಯ ತೊಂದರೆ, ಕಣ್ಣೂರಿ ಇರ್ಬೋದು, ಕಂಜಕ್ಟಿವೈಟಿಸ್, ಕೆಂಪು ಆಗೋದು ಅಂತ ಸಮಸ್ಯೆಗೆ. ಇನ್ನು ಕೆಲವೊಂದು ರೆಟಿನಾದಂತ ಸಮಸ್ಯೆ, ಡಯಾಬಿಟಿಕ್ ರೆಟಿನೋಪತಿ, ಆ ತರ ಗಂಭೀರವಾದ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಕ್ರಿಯಾಕಲ್ಪ ಇದೆ. ಅದನ್ನು ನಾವಂದ್ರೆ ರೋಗಿಯ ರೋಗದ ಅನುಸಾರವಾಗಿ ಮತ್ತೆ ದೋಷ ಯಾವುದಿದೆ ಅದರಲ್ಲಿ ಗಂಭೀರತೆಗೆ ಅನುಸಾರವಾಗಿ, ಹೌದು, ಅದರ ಪ್ರಕಾರ ನಾವು ಅವರಿಗೆ ಈ ಕ್ರಿಯಾಕಲ್ಪವನ್ನು ಅಡ್ವೈಸ್ ಮಾಡ್ತೇವೆ. ಸೊ ಎಲ್ಲದಕ್ಕೂ ಪರಿಹಾರ ಇದೆ, ಖಂಡಿತವಾಗಿ. ಡಾಕ್ಟ್ರೆ, ಕೊನೆಯದಾಗಿ ನೀವು ಪೋಷಕರಿಗೆ ಅಥವಾ ವೀಕ್ಷಕರಿಗೆ, 2 ವರ್ಗದ ಪೋಷಕರು ಅಂತ ಹೇಳಿದ್ರೆ ಮಕ್ಕಳು ಏನು ಶಾಲೆ ಸ್ಕೂಲ್ಗೆಲ್ಲ ಕಳಿಸ್ತಾ ಇರುವಂಥ ಪೋಷಕರು ಇವತ್ತು 24 hours ಮಕ್ಕಳ ಕೈಯಲ್ಲೇ ಮೊಬೈಲ್ ಕೊಟ್ಟಿರ್ತಾರೆ. ಮತ್ತು ಸಾಮಾನ್ಯ ವೀಕ್ಷಕರಿಗೆ ಏನು ನೀವು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ?
ಸಾಮಾನ್ಯ ಸಲಹೆ ಏನಂತ ಹೇಳಿದ್ರೆ, ಇವಾಗ ಮೊಬೈಲ್ ಕಂಪ್ಯೂಟರ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಲಿ ಅಂತ ಸಲಹೆ ಅಂತೂ ಖಂಡಿತವಾಗಿ ಕೊಡುದಿಲ್ಲ. ಯಾವಾಗ ಅದನ್ನು ಇತಿಮಿತಿಯಾಗಿ ಒಂದು ಬಳಸಬೇಕು. ನಿಮ್ಮ ನಾಲೆಜ್ ಗೇನ್ ಮಾಡಲಿಕ್ಕೆ, ಹೊಸ ಹವ್ಯಾಸಗಳನ್ನು ಕಲೀಲಿಕ್ಕೆ ಖಂಡಿತವಾಗಿ ಇದನ್ನು ಉಪಯೋಗಿಸಿ. ಅದೊಂದು ಅಡಿಷನಲ್ ಆಗಿರ್ಬೇಕೇ ಹೊರತು ಅಡಿಕ್ಷನ್ ಆಗಬಾರ್ದು ಅಷ್ಟೇ. ಓಕೆ ನಮಗೆ ಒಂದು ಒಳ್ಳೆಯ ಪ್ರಯೋಜನಕ್ಕೆ ಅದು ಉಪಯೋಗ ಆಗ್ಬೇಕೇ ಹೊರತು ಅದೇ ಒಂದು ಚಟವಾಗಿ ಪರಿವರ್ತನೆ ಆಗಬಾರ್ದು. ಆದಷ್ಟು ನಿಮ್ಮ ಕಣ್ಣುಗಳನ್ನು ಮತ್ತೆ ನಿಮ್ಮ ಮಕ್ಕಳ, ನಿಮ್ಮ ಮನೆಯವರ ಕಣ್ಣುಗಳನ್ನು ಆದಷ್ಟು ರಕ್ಷಣೆ ಮಾಡಿ ಅದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಖಂಡಿತವಾಗಿ ತಗೊಳ್ಳಿ. ಸುರಕ್ಷಿತವಾಗಿರಿ ಅಷ್ಟೇ. ಎಸ್ ಥ್ಯಾಂಕ್ ಯು. ಇದು ಆರೋಗ್ಯ ಮಂಥನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ವಾತಿ ಸುವರ್ಣ ಅವರು, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಸ್ವಾತಿ ಸುವರ್ಣ ಅವರು ನೀಡಿದಂಥ ಸಲಹೆಗಳು. ನಾವು ಕಣ್ಣಿನ ಬಗ್ಗೆ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೇವೆ, ಆದರೆ ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಐ ಸ್ಟ್ರೈನ್ ಅಂದರೆ ನಾವು ಅತಿಯಾಗಿ ಮೊಬೈಲ್ ಬಳಕೆಯಿಂದಾಗಿ ನಮ್ಮ ಕಣ್ಣಿಗೆ ಯಾವ ರೀತಿಯ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ಮತ್ತು ಅದಕ್ಕೆ ಆಯುರ್ವೇದ ಮದ್ದಿನ ಮೂಲಕ ಅಥವಾ ಆಯುರ್ವೇದಿಕ್ ವೈದ್ಯಕೀಯ ಮೂಲಕ ಯಾವ ರೀತಿಯಲ್ಲಿ ಅದಕ್ಕೆ ಉಪಶಮನ ಮತ್ತು ಅದಕ್ಕೆ ಚಿಕಿತ್ಸೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತುಂಬ ವಿವರವಾಗಿ ಮತ್ತು ತುಂಬ ಚೆನ್ನಾಗಿ ಮನದಟ್ಟಾಗುವ ರೀತಿಯಲ್ಲಿ ನಮಗೆ ಹೇಳಿದ್ದಾರೆ. ನಾನು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಇದು ಆರೋಗ್ಯ ಮಂಥನ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.